ಶ್ರೀ ಯಶ್ಪಾಲ್ ಸುವರ್ಣ ಅವರ ಮಾತುಗಳನ್ನ ಹಿಂತೆಗೆದುಕೊಳ್ಬೇಕು. ಅವರು ಏನು ಮೊನ್ನೆ ನುಡಿದಿದ್ದಾರೆ, ಬಾಬರಿ ಮಸೀದಿ ಧ್ವಂಸ ಮಾಡಿದ ಹಾಗೆ ರಾಹುಲ್ ಗಾಂಧಿ ಅವರ ಕುಟುಂಬವನ್ನ ಧ್ವಂಸ ಮಾಡ್ತೇವೆ ಎನ್ನುವಂತಹ ಮಾತನ್ನ ಅವರು ಏನು ಹೇಳಿದ್ದಾರೆ, ಈ ಮಾತಿಗೆ ಅವರು ದೇಶದ ಜನರ ಮೇಲೆ ಕ್ಷಮೆಯಾಚಿಸಬೇಕು. ಇವತ್ತು ಬಿಜೆಪಿ ಪಕ್ಷಕ್ಕೆ ಒಂದು ನೈತಿಕತೆ ಇದ್ರೆ, ಒಂದು ಸಿದ್ಧಾಂತ ಇದ್ರೆ, ಅದು ಭಾರತೀಯ ಒಂದು ರಾಷ್ಟ್ರೀಯ ಪಕ್ಷ ಆಗಿದ್ರೆ ಅವರನ್ನ ಪಕ್ಷದಿಂದ ಹೊರಗೆ ಹಾಕ್ಬೇಕು. ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವರೊಬ್ರು ಶಾಸಕರಾಗಿದ್ದಾರೆ. ಇವರು ಕೂಡಿದ್ರೆ ನಮ್ಮ ಕರ್ನಾಟಕ ರಾಜ್ಯದ ಇವತ್ತು ಏನವರು ಶಾಸಕರಾಗಿದ್ದಾರೆ, ಅಸೆಂಬ್ಲಿಯಲ್ಲಿ ಈ ಮಾತನ್ನ ಅವರು ತಾಕತ್ತಿದ್ರೆ ಮಾತಾಡ್ಬೇಕಿತ್ತು. ಇಂಥ ಅವಹೇಳನಕಾರಿ ಮಾತನ್ನ ಇವರು ಅಲ್ಲಿ ಮಾತಾಡ್ಬೇಕಿತ್ತು. ಕಾನೂನು ಮಾಡುವವರು ಇವರು, ಜನರಿಗೆ ಯೋಜನೆಗಳನ್ನ ರೂಪಿಸುವವರು ಇವರು, ಜನರ ಸ್ಪಂದನೆಗೆ ಸ್ಪಂದಿಸುವವರು ಶಾಸಕರು. ಇವರು ಧರ್ಮದ ವಿರುದ್ಧ ಎತ್ತಿ ಕಟ್ಟುವಂತಹ ಕೆಲಸ ಕಾರ್ಯ ಅನ್ನುವಂತಹ ನಾಲಾಯಕ ಶಾಸಕರು ಇವರಿಗೆ ಮತ ಕೊಟ್ಟಿದ್ದಾರಲ್ಲ, ನಿಜವಾಗಿ ಆ ಕ್ಷೇತ್ರದ ಜನತೆ ಇವತ್ತು ಉಡುಪಿ ಜಿಲ್ಲೆ ಶ್ರೀಕೃಷ್ಣ ಪರಮಾತ್ಮ ಇರ್ತಕ್ಕಂಥ ನೆಲೆಬೀಡಾದಂತಹ ಆ ಒಂದು ಊರು, ಅಂತ ಪವಿತ್ರವಾದಂತಹ ಮಣ್ಣಿನಲ್ಲಿ ಬಂದಂತ ಇವರ ಮಾತಿನಲ್ಲಿ ಆಡಿದಂತಹ ಆ ಮಾತುಗಳನ್ನ ಕೇಳುವಾಗ ನಿಜವಾಗಿ ಕೂಡ ಇಡೀ ಸಮಾಜ ಅಲ್ಲಿ ಅವರು ತಲೆ ತಗ್ಗಿಸ್ಬೇಕು. ಬಿಜೆಪಿ ಪಕ್ಷ ಬಿಡಿ, ಇವರಿಗೆ ಓಟು ಕೊಟ್ಟವರು ಕೂಡ ತಲೆ ತಗ್ಗಿಸ್ತಕ್ಕಂತ ಕೆಲಸವನ್ನ ಇವರು ಮಾಡಿದ್ದಾರೆ ಅಂತ ನಾವು ಹೇಳಿಕೆ ಬಯಸ್ತಾ